ಉಳ್ಳಾಲದ ಮಂತ್ರ ನಾಟ್ಯಕಲಾ ಗುರುಕುಲದ ಗುರುಕುಲ ಉತ್ಸವ 2023 ಬೊಕ್ಕ ದಶಮಾನೋತ್ಸವ ಸಂಭ್ರಮ ಕುಡ್ಲದ ಡಾನ್ ಬಾಸ್ಕೋ ಸಭಾಂಗಣಡ್ ಜನವರಿ 14 ತಾರೀಕಿಗೆ ಶನಿವಾರ ನಡಪೆರ ಉಂಡು ಪಂಡದು ಮಂತ್ರ ನಾಟ್ಯಕಲಾ ಗುರುಕುಲದ ಅಧ್ಯಕ್ಷರು ವಿದ್ವಾನ್ ಶ್ರಾವಣ್ ಉಳ್ಳಾಲ್ ತೆರಿಪಾದರು. ಉಳ್ಳಾಲ ಪ್ರೆಸ್ ಕ್ಲಬ್ದ ತೊಕೋಡು ಕಚೇರಿಡ್ ಬುಧವಾರ ಸುದ್ದಿಗೋಷ್ಠಿಡು ಮಾಹಿತಿ ಕೋರ್ನ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಕಾಣೆ 10 ಗಂಟೆಗೆ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು ನಾಟ್ಯಾಚಾರ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೋಹನ್ ಕುಮಾರ್ ಗುರುಕುಲ ಉತ್ಸವದ ದೇವತಾ ಜ್ಯೋತಿನ ಉದಿಪನ ಮಲ್ಪೆರ ಉಲ್ಲೇರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿದ ಪ್ರಶಸ್ತಿ ಪುರಸ್ಕೃತ ದೀಪಕ್ ಮಜುಂದಾರ್ ಇವರಿಗೆ ನಾಟ್ಯ ಮಂತ್ಯಕ ಪ್ರಶಸ್ತಿ ಪ್ರದಾನ ನಡಪೆರ ಉಂಡು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಮಧ್ಯಾಹ್ನ 2 ಗಂಟೆಗೆ ಸ್ಮೃತಿ ಕಳೆದ ಸಂಪ್ರದಾಯಗಳ ನೆನಪು ಅನಶ್ಕು ನರ್ತನಪುರಿ ಬಾಣಿ ಕರ್ನಾಟಕ ಸಂಪ್ರದಾಯ 3 ಗಂಟೆಗೆ ಸುರೇಂದ್ರನಾಥ ಬೊಕ್ಕ ಬಿಬಿನಾ ಸುರೇಂದ್ರನಾಥ್ ಹೈದರಾಬಾದ್ ಮುಕ್ಲೆರ್ದು ಕೂಚಿಪುಡಿ ಮೋಹಿನಿಯಾಟಂ ಬಯ್ಯ 4 ಗಂಟೆಗೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಕಾಮ್ಯ ಈಶ್ವತ್ವ ವಶಿತ್ವ ಅಮರತ್ವ ಬ್ರಹ್ಮತ್ವ ನೃತ್ಯ ತಂಡಲಿರ್ದು ನಾಟ್ಯ ಮಂತ್ರಂ ಭರತನಾಟ್ಯ ನೃತ್ಯ ನಡಪೆರ ಉಂಡು. ಸಪ್ತ ಕಲಾಶ್ರೀ ವಂದನಂ ಇಂದೇನು ಬೆಳ್ತಂಗಡಿ ನೃತ್ಯ ನಿಕೇತನದ ಪಿ ಕಮಲಾಕ್ಷ ಆಚಾರ್ ಪುತ್ತೂರು ವಿಶ್ವಕಲಾ ನಿಕೇತನ ವಿದುಷಿ ನಯನ ವೀರೈ ಉರ್ವ ನಾಟ್ಯಾಲಯದ ಕಮಲಾ ಭಟ್ ಕುಡ್ಲ ನೃತ್ಯ ಭಾರತಿ ಕದ್ರಿದ ಗೀತಾ ಸರಳಾಯ ಕೊಲ್ಯ ನಾಟ್ಯ ನಿಕೇತನದ ರಾಜಶ್ರೀ ಎಸ್ ಶೆನೈ ಸುರತ್ಕಲ್ ನಾಟ್ಯಾಂಜಲಿ ಕಲಾ ಅಕಾಡೆಮಿದ ಕೆ ಚಂದ್ರಶೇಖರ್ ನಾವ್ಡ ಸನಾತನ ನಾಟ್ಯಾಲಯದ ಶಾರದಾ ಮಣಿಶೇಖರ್ ನಡಪಾತ್ ಕೊರಿಯರೆ ಉಲ್ಲೇರ್ ಪಂಡದು ಶ್ರಾವಣ್ ಉಳ್ಳಾಲ್ ವಿವರ ಕೊರಿಯರು. ಹಾಗೆ ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲ ದಶಮಾನೋತ್ಸವವನ್ನು ಇದೇ ಬರುವ ಜನವರಿ 14ನೇ ತಾರೀಕಿನಂದು ಡಾನ್ ಬಾಸ್ಕೋ ಹಾಲ್ನಲ್ಲಿ ನಾವು ಆಚರಿಸ್ತಿದ್ದೇವೆ. ನಮ್ಮ ದಕ್ಷಿಣ ಕನ್ನಡಲ್ಲ ಇಡೀ ಭಾರತ ದೇಶದಲ್ಲಿ ಓರ್ವ ಪ್ರಬುದ್ಧ ನಾಟ್ಯಾಚಾರ್ಯರು ಹಾಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಗುರು ಪರಂಪರೆಯನ್ನು ಸೃಷ್ಟಿ ಮಾಡಿದವರು ನಮ್ಮ ಪೂಜನೀಯ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವರು ಬಂದು ದೇವತಾ ಜ್ಯೋತಿ ಪ್ರಜ್ವಲನದೊಂದಿಗೆ ನಾವು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಿದ್ದೇವೆ. ಹಾಗೆ ಗುರುಕುಲ ಉತ್ಸವ ಉದ್ಘಾಟನೆಯಲ್ಲಿ ಆಶೀರ್ವಚನಕ್ಕಾಗಿ ಶ್ರೀಕೃಷ್ಣ ಗುರೂಜಿ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಕುಕ್ಕಾಜೆ ಮಾಣಿಲ ಇವರು ಆಗಮಿಸ್ತಿದ್ದಾರೆ. ಹಾಗೆ ಉದ್ಘಾಟನೆ ಶ್ರೀ ಆನಂದ್ ಎನ್ ಬಂಟ್ವಾಳ, ಹಾಗೆ ಗೌರವ ಉಪಸ್ಥಿತಿ ಶ್ರೀ ಚಂದ್ರಾಸ್ ಉಳ್ಳಾಲ್, ಅಧ್ಯಕ್ಷರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀ ರಾಜೇಶ್ ಜಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಗೆ ನಮ್ಮ ಸಂಸ್ಥೆಯ ಪೋಷಕರು ಹಾಗೆ ಗುರುಕುಲದ ಎಲ್ಲ ಶಿಷ್ಯವೃಂದ ಹಾಗೆ ಕಲಾಭಿಮಾನಿ ರಸಿಕರು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಹಾಗೆಯೇ ಪ್ರತಿ ವರ್ಷ ನಾವು ಕೊಡುವಂತಹ ವಾರ್ಷಿಕ ಪ್ರಶಸ್ತಿ ನಾಟ್ಯ ಮಂತ್ರಕ ಪ್ರಶಸ್ತಿಯನ್ನು ಈ ದಶಮಾನೋತ್ಸವ ಸಂದರ್ಭದಲ್ಲಿ ಶ್ರೀ ದೀಪಕ್ ಮಜುಂದಾರ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕೃತರು ಮುಂಬೈಯಿಂದ ಅವರು ಆಗಮಿಸ್ತಿದ್ದಾರೆ. ಅವರಿಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೇವೆ. ಹಾಗೆ ನಮ್ಮ ದಕ್ಷಿಣ ಕನ್ನಡದ ಹಿರಿಯ ನೃತ್ಯ ಗುರುಗಳು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿದವರು ಶ್ರೀ ಪಿ ಕಮಲಾಶಾಚಾರ್, ಹಾಗೆ ವಿದೂಷಿ ಶ್ರೀಮತಿ ನಯನಾ ವೀರೈ, ವಿದೂಷಿ ಶ್ರೀಮತಿ ಕಮಲಾ ಭಟ್, ವಿದೂಷಿ ಶ್ರೀಮತಿ ಗೀತಾ ಸರಳಾಯ, ವಿದೂಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ವಿದ್ವಾನ್ ಕೆ ಚಂದ್ರಶೇಖರ ನಾವಡ, ವಿದೂಷಿ ಶ್ರೀಮತಿ ಶಾರದಾ ಮಣಿಶೇಖರ್. ಇವರಿಗೆ ಸಪ್ತ ಕಲಾಶ್ರೀ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ನಾವು ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ದಶಮಾನೋತ್ಸವದ ಸಂಭ್ರಮದ ಪ್ರಯುಕ್ತ 10 ತಂಡಗಳು ಮಂತ್ರನಾಟ್ಯ ಕಲಾ ಗುರುಕುಲದ 10 ತಂಡಗಳು ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಕಾಮ್ಯ ಈಶತ್ವ ವಶಿತ್ವ ಅಮರತ್ವ ಹಾಗೆ ಬ್ರಹ್ಮತ್ವ ನೃತ್ಯ ತಂಡಗಳಿಂದ ಶ್ರಾವಣ್ ಉಳ್ಳಾಲ್ ಅವರ ಸಂಯೋಜನೆ ಹಾಗೂ ನೃತ್ಯ ನಿರ್ದೇಶನದಲ್ಲಿ ನಾಟ್ಯ ಮಂತ್ರಂ ಎನ್ನುವಂತಹ ಭರತನಾಟ್ಯ ಪ್ರಸ್ತುತಿ ಮೂಡಿಬರಲಿದೆ. ಹಾಗೆಯೇ ಅನೇಕ ಸಾಧಕರಿಗೆ ನಾವು 10 ವರ್ಷದಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ನಾವು ಸಾಧಕ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಹಾಗೆಯೇ ಈ ನಾಳಿದು ನಮ್ಮದು ಡಾನ್ ಬಾಸ್ಕೋ ಹಾಲ್ ನಡೆಯುವಂಥ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿ ರಸಿಕರು ಬಂದು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸ್ಥಾಪಕ ಅಧ್ಯಕ್ಷರು ಶಕೀಲಾ ಜನಾರ್ದನ್, ಕಾರ್ಯದರ್ಶಿ ಶೈನಾ ಶ್ರಾವಣ್, ಪ್ರಧಾನ ಕಾರ್ಯದರ್ಶಿ ಕಿರಣ್ ಉಳ್ಳಾಲ್, ಟ್ರಸ್ಟಿ ಬಬಿತಾ ಕಿರಣ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಕಳೆದ 9 ವರ್ಷಗಳಿಂದ ಮಂಗಳೂರಿನಾದ್ಯಂತ ಶಾಸ್ತ್ರೀಯ ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ
ಭರತನಾಟ್ಯ ಶಿಕ್ಷಣವನ್ನು ನೀಡ್ತಾ ಬಂದಿರ್ತದೆ. ಭರತನಾಟ್ಯ ಶಿಕ್ಷಣದ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬಂದಿದೆ. ಅದರಲ್ಲಿ ಮುಖ್ಯವಾದದ್ದು ಏನು ಅಂತ ಹೇಳಿದರೆ ವೃಕ್ಷ ಅನ್ನುವಂತಹ ಒಂದು ಪ್ರಕೃತಿಯ ಉಪಾಸನೆಯ ಒಂದು ಕಾರ್ಯಕ್ರಮ, ಅದೇ ರೀತಿ ಸಂಭ್ರಮ ಅನ್ನುವಂಥದ್ದು, ಅಂದರೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ನೀಡುವಂಥದ್ದು, ಅವರಿಗೆ ಮನೋರಂಜನೆ ನೀಡುವಂಥ ಕಾರ್ಯಕ್ರಮ, ಅದೇ ರೀತಿ ಕೃತಾರ್ಥ ಅನ್ನುವಂಥ ಕಾರ್ಯಕ್ರಮ, ನಾವು ಕಲಿತಂತಹ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಸನ್ಮಾನವನ್ನು ನಡೆಸುವಂತಹ ಕಾರ್ಯಕ್ರಮ, ಹಾಗೆ ಇತ್ತೀಚೆಗೆ ಈ ದಶಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ಮಂತ್ರನಾಟ್ಯ ಕಲಾ ಗುರುಕುಲ ಪಾದಾಭ್ಯಂ ಎನ್ನುವಂತಹ ಕಾರ್ಯಾಗಾರವನ್ನು ಕೂಡ ನಡೆಸಿರುತ್ತದೆ. ಅದೇ ರೀತಿ ಧರಿಸ್ತ್ರೀ ಎನ್ನುವಂಥ ಕಾರ್ಯಕ್ರಮ, ಅಂದರೆ ಸ್ತ್ರೀಯ ಸಬಲೀಕರಣ, ಹಾಗೆ ಸ್ತ್ರೀಯ ಆರೋಗ್ಯ, ಹಾಗೆ ಸಮಾಜದಲ್ಲಿ ಸ್ತ್ರೀಯರ ರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುತ್ತದೆ. ಹಾಗೆ ಇತ್ತೀಚೆಗೆ ಮಂತ್ರಿಯೋತ್ಸವ ಎನ್ನುವಂತಹ, ಅಂದರೆ ನಮ್ಮ ಎಲ್ಲ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹಾಗೆ ಪೋಷಕರಿಗೆ ಒಂದು ಕ್ರೀಡಾಕೂಟವನ್ನು ಕೂಡ ಏರ್ಪಡಿಸಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಪ್ರತಿ ವರ್ಷ ಗುರುಕುಲ ಉತ್ಸವವನ್ನು ಆಚರಿಸಿ ಅಲ್ಲಿ ದೇಶ ಹಾಗೂ ಹೊರದೇಶಗಳಿಂದ ಅನೇಕ ನೃತ್ಯ ಕಲಾವಿದರನ್ನು ಆಹ್ವಾನಿಸಿ ಅವರಿಗೆ ನೃತ್ಯ ಕಾರ್ಯಕ್ರಮವನ್ನು ನೀಡಲು ಅನುವು ಮಾಡಿಕೊಟ್ಟಿರುತ್ತದೆ. ಅದೇ ರೀತಿ ಅನೇಕ ಕಿರಿಯ ಕಲಾವಿದರಿಗೆ ನಾಟ್ಯಕಲಾ ಚತುರ ಹಾಗೆ ನಾಟ್ಯಕಲಾ ಸರಸ್ವತಿ ಅವಾರ್ಡನ್ನು ಕೂಡ ಕೊಟ್ಟಿರ್ತೇವೆ. ಹಾಗೆ ಹಿರಿಯ ಕಲಾವಿದರು, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ, ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಹಿರಿಯ ಕಲಾವಿದರಿಗೆ ನಾಟ್ಯ ಮಂತ್ರಕ, ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಹಿರಿಯ ಕಲಾವಿದರಿಗೆ ಯಕ್ಷಮಂತ್ರಕ, ಹಾಗೆ ಕಲಾಕ್ಷೇತ್ರದಲ್ಲಿ ಇನ್ನಿತರ ಸಂಗೀತ ಆಗಿರ್ಬೋದು, ಬೇರೆ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರಿಗೆ ಕಲಾಮಂತ್ರಕ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿರ್ತದೆ. ಅದೇ ರೀತಿ ದೇಶದ ಒಟ್ಟು 12 ರಾಜ್ಯಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿದಂತಹ ಸಂಸ್ಥೆ ಮಂತ್ರನಾಟ್ಯ ಕಲಾ ಗುರುಕುಲ ಆಗಿರುತ್ತದೆ. ಅದೇ ರೀತಿ ಹೊರದೇಶವಾದಂತಹ ದುಬೈ ಹಾಗೂ ಶ್ರೀಲಂಕಾದಲ್ಲಿ ಕೂಡ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿರುತ್ತದೆ. ಹಾಗೆ ಹಲವಾರು ಬಿರುದು ಸನ್ಮಾನಗಳು ಈ ಸಂಸ್ಥೆಗೆ ಒದಗಿ ಬಂದಿರುತ್ತದೆ. ಅದರಲ್ಲಿ ಮುಖ್ಯವಾದವು ನಾಟ್ಯ ಪ್ರವೀಣ ಪ್ರಶಸ್ತಿ, ಜನಪದ ಬಂಧು ಪ್ರಶಸ್ತಿ, ನೃತ್ಯ ಶಿರೋಮಣಿ ಪ್ರಶಸ್ತಿ, ನೃತ್ಯಮಣಿ ಪ್ರಶಸ್ತಿ, ದುರ್ಗಾರತ್ನ ಪ್ರಶಸ್ತಿ, ಲಾಸ್ಯ ನೃತ್ಯ ನಟೇಶ ಪುರಸ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಶ್ರಾವಣ್ ಬಳ್ಳಾಲಿ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿರುತ್ತದೆ.